ಜಾತಿ ಪಕ್ಷದ ಒಳಗಿನ ದ್ವೇಷದಿಂದ ಈ ದೇಶವನ್ನ ಕಟ್ಟಲು ಸಾಧ್ಯವಿಲ್ಲ. ಬದಲಾಗಿ ಮನುಷ್ಯ ಎಂಬ ಏಕತಾ ಚಿಂತನೆಯಿಂದ ಭಾರತವನ್ನ ಕಟ್ಟಲು ಸಾಧ್ಯ. ಈ ನಿಟ್ಟಿನಲ್ಲಿ ನಾವು ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್ರಂತಹ ಮಹಾನ್ ನಾಯಕರ ಜನ್ಮದಿನಗಳನ್ನು ಆಚರಿಸುತ್ತಿದ್ದೇವೆ ಎಂದು ಯುವ ಭಾರತ ನಾಯಕ ನಿಖಿತ್ ರಾವ್ ಮೌರ್ಯ ಅಭಿಪ್ರಾಯಪಟ್ಟರು. ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣ ವಿಭಾಗದ ವತಿಯಿಂದ ನಡೆದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನಾಚರಣೆಯಲ್ಲಿ ಅವರು ಮಾತನಾಡಿದರು. ನಮ್ಮ ದೇಶದ ಪ್ರಜಾಪ್ರಭುತ್ವಕ್ಕೆ ಎಲ್ಲವನ್ನ ಕೊಟ್ಟ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಸರ್ದಾರ್ ಎಂಬ ಹೆಸರಿನಿಟ್ಟವರು ಮಹಾತ್ಮ ಗಾಂಧೀಜಿಯವರು. ಅಂತಹ ಗಾಂಧೀಜಿಯವರ ಜೀವನ ಕ್ರಮವನ್ನ ಅನುಕರಿಸುವುದನ್ನ ಬಿಟ್ಟು ಗಾಂಧೀಜಿಯವರನ್ನ ಹತ್ಯೆಗೈದವರನ್ನ ವೈಭವೀಕರಿಸುವುದು ಸರಿಯಲ್ಲ. ಜೊತೆಗೆ ಹಿಂದೆ ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿದ ಮಹಾನ್ ನಾಯಕರನ್ನ ಯಾರೋ ಹೇಳಿದ ಸುಳ್ಳುಗಳನ್ನ ನಂಬಿ ಟೀಕಿಸುವುದು ಸರಿಯಲ್ಲ ಎಂದರು. ಅದ್ಭುತವಾದ ವ್ಯಕ್ತಿಯಾಗಿದ್ರು ಒಬ್ಬ ಗಾಂಧೀಜಿ, ಒಬ್ಬ ಸರ್ದಾರ್ ಪಟೇಲ್ ಅಂತ ಅಂದ್ರೆ ಗಾಂಧೀಜಿ. ನಾನು ಯಾಕೆ ಗಾಂಧೀಜಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಗಾಂಧೀಜಿಯನ್ನು ಮುಟ್ಲಿಲ್ಲ ಅಂದ್ರೆ ಸರ್ದಾರ್ ಪಟೇಲ್ ಅಪೂರ್ಣ. ಮರ ನಿಂತಿರೋದು ಮರದ ಬೇರಿನ ಮೇಲೆ, ಈ ಕಟ್ಟಡ ನಿಂತಿರೋದು ಕಟ್ಟಡದ ಅಡಿಪಾಯದ ಮೇಲೆ. ಅಡಿಪಾಯ ಯಾರು ಅಂದ್ರೆ ಗಾಂಧಿ. ಈ ಗಾಂಧಿಯನ್ನ ಧಿಕ್ಕರಿಸಿ, ಗಾಂಧಿಯನ್ನ ಟೀಕೆ ಮಾಡಿ, ಗಾಂಧಿಯನ್ನ ಕೊಂದವರನ್ನ ವೈಭವೀಕರಿಸಿ ನಾವು ಯಾವ ಸರ್ದಾರ್ ಪಟೇಲ್ ಅನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ? ಆಲೋಚನೆ ಮಾಡಬೇಡಿ. ಗಾಂಧೀಜಿ ಸರ್ದಾರರ ವ್ಯಕ್ತಿತ್ವವನ್ನು ರೂಪಿಸುವಂತ ಕೆಲಸ ಮಾಡಿದ್ರು. ಗಾಂಧೀಜಿ ಈ ದೇಶದಲ್ಲಿ ಅಥವಾ ಈ ಜಗತ್ತಲ್ಲಿ ಅದೆಷ್ಟು ವ್ಯಕ್ತಿತ್ವಗಳನ್ನ ರೂಪಿಸುವಂತ ಕೆಲಸ ಮಾಡಿದ್ದಾರೆ. ಗಾಂಧೀಜಿಯನ್ನ ಯಾರು ಟೀಕೆ ಮಾಡ್ತಿದ್ರು, ಗಾಂಧೀಜಿ ಯಾವಾಗ ಈ ಮನುಷ್ಯ ತೊಲಗ್ತಾನೆ. ಸಮಾರಂಭದ ಅಧ್ಯಕ್ಷತೆಯನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹಮ್ಮದ್ ಬಡಗನ್ನೂರು ವಹಿಸಿದ್ರು. ವೇದಿಕೆಯಲ್ಲಿ ಮಾಜಿ ಶಾಸಕಿ ಶಕುಂತಲಾ ಟಿ ಶೆಟ್ಟಿ, ಕೆಪಿಸಿಸಿ ಸದಸ್ಯ ಎಂಬಿ ವಿಶ್ವನಾಥ್ ರೈ, ನಗರ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ವಿಲ್ಮಾ ಗೋನ್ಸಾಲಿಸ್, ಕಾಂಗ್ರೆಸ್ ಸಾಮಾಜಿಕ ಜಾಲತಾಣ ವಿಭಾಗದ ಪುಣೇಶ್, ಸಂತೋಷ್ ಕುಮಾರ್ ಚಿಲ್ಮೆತ್ತಾರು ಉಪಸ್ಥಿತರಿದ್ದರು. ಅನಿಶ್ ಕುಮಾರ್, ವಿ4 ನ್ಯೂಸ್ 24 ಪುತ್ತೂರು.